ಶತಮಾನದಷ್ಟು ಹಳೆಯದಾದ ದಕ್ಷಿಣ ಕನ್ನಡ ಬಂಟ್ವಾಳ ಪಾಣೆಮಂಗಳೂರು ಉಕ್ಕಿನ ಸೇತುವೆಯನ್ನು ರಕ್ಷಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ಆರಂಭವಾಗಿವೆ. ಉಕ್ಕಿನ ಸೇತುವೆಯ ಮಧ್ಯಭಾಗದಲ್ಲಿ ಸಣ್ಣದಾದ ಬಿರುಕು ಕಂಡ ಹಿನ್ನೆಲೆಯಲ್ಲಿ ಘನಗಾತ್ರದ ವಾಹನಗಳು ಸಂಚಾರ ಮಾಡದಂತೆ ತಡೆಯಲು ಕಬ್ಬಿಣದ ಕಮಾನು ಹಾಕಲು ತಯಾರಿ ನಡೆಯುತ್ತಿದೆ. ಪುರಸಭಾ ಇಲಾಖೆಯ ವತಿಯಿಂದ ಇದರ ಕಾಮಗಾರಿ ನಡೆಯುತ್ತಿದ್ದು, ಸೇತುವೆಯ ಎರಡು ಭಾಗದಲ್ಲಿ 4 ಕಬ್ಬಿಣದ ಕಂಬಗಳನ್ನು ಹೂತು ಹಾಕಿದ್ದಾರೆ. ಮುಂದೆ ಮೇಲಿನ ಭಾಗದಲ್ಲಿ ಸೀಮಿತ ಎತ್ತರದಲ್ಲಿ, ಅಂದರೆ ಘನಗಾತ್ರದ ಲಾರಿ ಬಸ್ಗಳು ಓಡಾಟ ನಡೆಸದಂತೆ ಅಡ್ಡವಾಗಿ ಮತ್ತೊಂದು ಕಬ್ಬಿಣದ ರಾಡ್ ಅಳವಡಿಸಲು ತಯಾರಿ ನಡೆಸಿದೆ. ಪ್ರಸ್ತುತ ಹಾಕಲಾಗಿರುವ ಕಬ್ಬಿಣದ ಕಂಬಗಳು ಗಟ್ಟಿಯಾದ ಬಳಿಕ ಮೇಲೆ ಅಡ್ಡಲಾಗಿ ರಾಡ್ ಅಳವಡಿಸಲಿದ್ದಾರೆ. ಸೇತುವೆ ಮಧ್ಯಭಾಗದಲ್ಲಿ ಸಣ್ಣ ಬಿರುಕು ಕಂಡಿದೆ. ಹಾಗಾಗಿ ಸೇತುವೆಯಲ್ಲಿ ಘನಗಾತ್ರ ವಾಹನಗಳು ಸಂಚಾರ ಮಾಡಿದರೆ ಮುರಿದು ಬೀಳುವ ಅವಕಾಶ ಇವೆ ಎಂಬ ಎಚ್ಚರಿಕೆಯ ವಿಚಾರವನ್ನು ಸ್ಥಳೀಯ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಮತ್ತು ಪುರಸಭಾ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಸ್ಥಳೀಯರ ದೂರಿನಂತೆ ಸ್ಥಳಕ್ಕೆ ಆಗಮಿಸಿದ ಇಲಾಖೆಯ ಅಧಿಕಾರಿಗಳು ಘನಗಾತ್ರದ ವಾಹನಗಳು ಸಂಚಾರಕ್ಕೆ ನಿಷೇಧ ಹೇರುವ ಉದ್ದೇಶದಿಂದ ಕಮಾನುಗಳ ನಿರ್ಮಾಣಕ್ಕೆ ಮುಂದಾಗಿದೆ. ಬಿರುಕಿನ ಬಗ್ಗೆ ಸ್ಥಳೀಯರ ದೂರಿನಂತೆ ಮಾಧ್ಯಮಗಳು ವರದಿ ಮಾಡಿದ್ದು, ಘಟನೆ ನಡೆದು 1 ವಾರದ ಬಳಿಕ ಇದೀಗ ಕಮಾನು ಹಾಕುವ ಕಾಮಗಾರಿಗೆ ಚಾಲನೆ ಸಿಕ್ಕಿದೆ. ಅಕ್ರಮ ಮರಳು ವಾಹನಗಳ ಸಹಿತ ಅನೇಕ ಅಕ್ರಮ ವಸ್ತುಗಳ ಸಾಗಾಟ ಮಾಡುವುದಕ್ಕೆ ಇದೊಂದು ಕಳ್ಳದಾರಿಯಾಗಿತ್ತು. ಇದೀಗ ಕಮಾನು ಅಳವಡಿಕೆ ಘನಗಾತ್ರ ವಾಹನಗಳಿಗೆ ಸಂಚಾರಕ್ಕೆ ಅಡಚಣೆಯಾದ ಪರಿಣಾಮ ಅಕ್ರಮ ಮರಳುಗಾರಿಕೆ ಸಾಗಾಟಕ್ಕೆ ಬ್ರೇಕ್ ಬೀಳಬಹುದು ಎಂದು ತಜ್ಞರ ಅಭಿಮತವಾಗಿದೆ.